ಇವತ್ತಿನ ತುಳುನಾಡು ರಕ್ಷಣಾ ವೇದಿಕೆಯ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇದೀಗ ಹಿಂದೆ ಕೂಡ ಹಲವಾರು ಸಂದರ್ಭದಲ್ಲಿ ನಾವು ಜನರಿಗೆ ತೊಂದರೆ ಬಂದಾಗ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿಕೊಂಡು ಸರ್ಕಾರವನ್ನ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸುವ, ಅದೇ ರೀತಿಯಲ್ಲಿ ಜನರು ಜಾಗೃತ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಪತ್ರಿಕಾಗೋಷ್ಠಿ ಮೂಲಕ ಮಾಡಿದ್ದೇವೆ. ಇವತ್ತು ಕೂಡ ತಮ್ಮ ಮುಂದೆ ಬಂದಿದ್ದೇವೆ ಅಂದ್ರೆ ಮಂಗಳೂರಿನ ಕಂಕನಾಡಿಯಲ್ಲಿ ಒಂದು ವೀಸಾ ಸಂಸ್ಥೆಯು ಹಲವಾರು ಜನರಿಗೆ ನಾವು ವಿದೇಶದಲ್ಲಿ ಉದ್ಯೋಗ ಕೊಡ್ತೇವೆ, ನಿಮ್ಗೆ ಯುರೋಪ್ ಕಂಟ್ರಿ ಬೇರೆ ಬೇರೆ ಕಂಟ್ರಿಯಲ್ಲಿಯ ಕನಸುಗಳನ್ನ ತೋರಿಸಿಕೊಂಡು ಕರೆಸಿದ್ರು. ಅವರನ್ನು ನಂಬಿದ ಸುಮಾರು 700 ಜನರು ಅವರ ಹತ್ರ ಕೆಲಸ ನೀಡ್ತಾ ಇರುವ ದೃಷ್ಟಿಯಿಂದ ಹಣವನ್ನ ಪಾವತಿ ಮಾಡ್ತಾ ಬಂದ್ರು. ಆದ್ರೆ ಸುಮಾರು ಸಮಯ ಆದ್ರೂ ಕೂಡ ಅವರ ವೀಸಾ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ಕೊಂಡು ಕಾದು 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 ಪಾಪ ಮತ್ತೆ ಅವರಿಗೆ ಸಂಪರ್ಕಕ್ಕೆ ಆಫೀಸ್ ಹೋದಾಗ ಅವರು ಆಫೀಸಲ್ಲಿ ಕೂಡ ಸಂಪರ್ಕ ಸಿಗದ ಸಂದರ್ಭದಲ್ಲಿ ಅವರಿಗೆ ವಾಟ್ಸಪ್ ಮೂಲಕ ಅವ್ರ ಚಾಟಿಂಗ್ ಮಾಡ್ತಾ ಫೋನ್ ಮಾಡ್ತಿದ್ದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಗೆ ದೇವರಿದ್ದಾರೆ, ನಿಮ್ಗೆ ದೇವರು ವೀಸಾದ ನಿಮ್ಗೆ ವ್ಯವಸ್ಥೆ ಆಗ್ತದೆ ಅಂತ ದೇವರ ಮೂಲಕನೇ ಪ್ರೇಯರ್ ಮೂಲಕನೇ ಅವರಲ್ಲಿಗೆ ಪಾಪ ಹೇಳ್ತಾ ಇದ್ರು. ಇವರು ಪಾಪ ನಂಬಿದ್ರು. ಈಗ ಮೊನ್ನೆ ತಾನೇ ಅವರಿಗೆ ಇತ್ತೀಚೆಗೆ ಅವರಿಗೆ ಗೊತ್ತಾಯ್ತು, ಮೋಸ್ಟ್ಲಿ ಈಗ ವೀಸಾ ಸಿಗೋದು ಕಷ್ಟ ಅಂತ ಹೇಳಿದ ಸಂದರ್ಭದಲ್ಲಿ ಅವರ ಹತ್ರ ಸ್ವಲ್ಪ ಇಲ್ಲ, ಹಾಗಾದ್ರೆ ನೀವು ಹಣ ಆದ್ರೂ ವಾಪಸ್ ಕೊಡಿ ಅಂತ ಹೇಳಿದಾಗ ಅದಕ್ಕೆ ಅವರು ಇವರ ಹತ್ರ ಹೇಳಿದ್ರಂತೆ, ಹಣ ಕೊಡದಿದ್ರೆ ಎಂತ ಮಾಡ್ತೇನೆ ನಿಮಗೆ ಗೊತ್ತುಂಟಾ ಅಂತ ಹೇಳ್ಕೊಂಡು ಅವರಿಗೆ ದಬಾಯಿಸಿದ್ರು. ಆ ಸಂದರ್ಭದಲ್ಲಿ ಅವರು ತುಳುನಾಡು ರಕ್ಷಣಾ ವೇದಿಕೆಯ ಕಚೇರಿಗೆ ಬಂದರು. ಆ ಮೂಲಕ ನಿನ್ನೆ ತಾನೇ ನಾವು ಕಮಿಷನರ್ಗೆ ನಾವು ಮೆಮೊರಂ ಅನ್ನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ನಾವು ಸುಮಾರು 700 ಜನ ಬೇರೆ ಬೇರೆಯವರು ಈಗ ಅವರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರಿಗೆ ಸಾಧಾರಣ ಅವರ ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಒಂದು 65ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅದೇ ಸುಮಾರು ಹೇಳ್ತಾರೆ, ಈಗ ಅಂದಾಜಿನಲ್ಲಿ ಅವ್ರು ಹೇಳ್ತಾರೆ ಸುಮಾರು 700 ಜನ ತನಕ ಇದರಲ್ಲಿ ಇರ್ಬೋದು. ಅವರೆಲ್ಲ ಸೇರಿಸಿಕೊಂಡು ನಾವು ಮುಂದಿನ ದಿನದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಇದು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ಈ ಹಿಂದೆ ಕೂಡ ಹಲವಾರು ಸಂದರ್ಭದಲ್ಲಿ ನಾವು ಇಂಥ ವೀಸಾ ವಂಚನೆ ಪ್ರಕರಣ ಬೇರೆ ಬೇರೆ ಸಂದರ್ಭ ನಾವು ಹೋರಾಟಗಳನ್ನ ಮಾಡಿದ್ದೇವೆ. ಆದ್ರೂ ಕೂಡ ಪಾಪ ಜನರನ್ನ ಅವರು ಆಚೆಯಲ್ಲಿ ಹೋಗ್ತಾರೆ. ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡೋದಂದ್ರೆ, ಈ ಹಿಂದೆ ಕೂಡ ಹಲವಾರು ಬಾರಿ ನಾವು ಹೇಳಿದ್ದೇವೆ, ನೀವು ಯಾರನ್ನು ಕೂಡ ಒಂದು ಕೆಲಸ ಕೊಡ್ತೇವೆ ಅಥವಾ ಫಾರಿನ್ ಕಳಿಸ್ತೇವೆ ಅಂತ ಹೇಳಿ ನೀವು ನಂಬೇಡಿ. ನಂಗೆ MLA ಗುರ್ತುಂಟು, ನಂಗೆ ಸಂಘಟನೆ ಲೀಡರ್ಸ್ ಗಳ ಗುರ್ತುಂಟು, ಅಥವಾ ನಮ್ಗೆ MP ಗುರ್ತುಂಟು ಅಂತ ಹೇಳ್ಕೊಂಡು ಜನರು ನಿಮ್ಮ ಹತ್ರ ಬಂದು ನಿಮ್ಮನ್ನು ಹೇಳ್ತಾರೆ. ಆದ್ರೆ ನೀವು ಅದರ ಬಗ್ಗೆ ಸಂದರ್ಭದಲ್ಲಿ ಅವರು ಯಾವ ಕೆಲಸ ಕೊಡ್ತಾರೆ, ಏನ್ ಕೊಡ್ತಾರೆ, ಎಲ್ಲಿ ಅಂತ ಕರೆಕ್ಟ್ ವಿಮರ್ಶೆ ಮಾಡದೆ ನೀವು ಹಣವನ್ನು ಕೊಡ್ತೀರಾ. ಹಣ ಕೊಟ್ಟ ಮೇಲೆ ನೀವು ಹೇಳ್ತೀರಾ ನಾವು ಹೇಳಿದ MP ಗುರ್ತುಂಟು, MLA ಗುರ್ತುಂಟು, DC ಗುರ್ತುಂಟು, ಕಮಿಷನರ್. ಸ್ವಾಮಿ, ನೀವು ಒಂದು ಎಜುಕೇಟೆಡ್, ನೀವು ಯೋಚನೆ ಮಾಡ್ಬೇಕು. ಈಗ ಎಂತ ಇದ್ರೆ ಸಹ ಆನ್ಲೈನ್ ಮುಖಾಂತರ ಆಗೋದು, ಪ್ರತಿಯೊಂದು ಸಹ ಅಷ್ಟು ಸುಲಭ. ಮೊಬೈಲ್ ಅಲ್ಲಿ ಅಷ್ಟು ಎಂತ ಇದ್ರೆ ಸಹ ನಾವು ಇನ್ಫಾರ್ಮೇಶನ್ ಮೊಬೈಲ್ ಅಲ್ಲಿ ನಿಮಗೆ ಕಲೆಕ್ಟ್ ಮಾಡ್ಬೋದು, ಯಾವ ಕಂಪನಿ ಎಂತ ಅಂತ ಹೇಳ್ಕೊಂಡು. ಅದರಿಂದಾಗಿ ನಾವು ಈ ವೀಸಾ ವಿಷಯದಲ್ಲಿ ಸಾಕಿ ಇನ್ನು ಮುಂದೆ ಈ ವ್ಯಕ್ತಿ ಇಂಥ ವ್ಯಕ್ತಿಗಳನ್ನು ಅವರನ್ನು ಅವರ ಮೇಲೆ ಕ್ರಮ ಕೈಗೊಂಡು ಜನರಿಗೆ ಎಚ್ಚರಿಕೆ ನೀಡುವಾಗ ಆಗ್ಬೇಕು. ಯಾಕಂದ್ರೆ ಇನ್ನು ಮುಂದೆ ಇಷ್ಟು ಸುಲಭದಲ್ಲಿ ಹೀಗೆ ಜನರನ್ನು ವಂಚನೆ ಮಾಡುವಾಗ ಆಗ್ಬಾರ್ದು. ಈ ಹಿಂದೆ ಕೂಡ ಶಾಲಿಮಾರ್ ಕಾಂಪ್ಲೆಕ್ಸ್ ಸಾಜು ಅಂತ ಒಬ್ಬ ಇಂಥದೇ ಬಿಸ್ನೆಸ್ ಮಾಡಿದ ಸಂದರ್ಭ ನಾವು ಹೋರಾಟ ಮಾಡಿದ ನಂತರ ಅವರಿಗೆ ಕ್ರಮ ತೆಗೆದುಕೊಳ್ಳುವಾಗ ಮಾಡಿದೆ. ಅಲ್ಲಿ ಕ್ಲಾಸ್ ಅಂತ ಕಾದರ್ ಅಂತ ಅವರು ಇಂಥದೇ ಸಂದರ್ಭ ಮಾಡಿದ್ದಾರೆ. ಲಿಂಬ್ರಾ ಅಂತ ಹೇಳ್ಕೊಂಡು ಮತ್ತೊಂದು ಮಾಡಿದ್ರು. ಆಲೂಸ್ಟ ಟ್ರಾವೆಲ್ಸ್ ಅಂತ ಮಾನಸದಲ್ಲಿ ಒಂದು ಸುಮಾರು ಒಂದು ನಮ್ಮ ಈ ಸಂಘಟನೆ 14-15 ವರ್ಷದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಒಂದು ನಾವು ಜನರಿಗೆ ಅನ್ಯಾಯ ಆದಾಗ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮೊದಲಿನಿಂದ ತುಂಬಾ ಇಂಪ್ರೂವ್ ಆಗಿದೆ. ಕಳೆದ ಒಂದು 5 ವರ್ಷ ಮೊದಲು ಕೂಡ ಇಂಥ ಒಂದು ಸಮಸ್ಯೆ ಬಂದಾಗ ನಾವು ಲಾಭುರಾಮ್ ಅಂತ ಹೇಳ್ಕೊಂಡು POE ಅವರು ನಮ್ಮ ಬ್ಯಾಂಗ್ಳೂರು ಹೋಗಿ ಅವರ ಹತ್ರ ಸಹ ನಾವು ಮಾತಾಡಿಕೊಂಡು ನಾವು ಅವರಿಗೆ ಮಾತಾಡದಂತ ಇಲ್ಲೊಂದು ಇನ್ಸ್ಪೆಕ್ಷನ್ ಮಾಡಿದ್ರು. ಎಲ್ಲ ಎಷ್ಟು ವೀಸಾ ಕಂಪನಿಗಳಿದೆ, ಅದೆಲ್ಲ ಅಧಿಕೃತ ಎಷ್ಟು ಅನಧಿಕೃತ ಎಷ್ಟು. ಮೊದಲಂದ್ರೆ ಎಲ್ಲ ಒಂದು ಟ್ರೇಡ್ ಲೈಸೆನ್ಸ್ ತಗೊಳ್ಳೋದು ಕಾರ್ಪೊರೇಷನ್ ಇಂದ, ಆಫೀಸಲ್ಲಿ ಒಂದು ಟ್ರೇಡ್ ಲೈಸೆನ್ಸ್ ಆಗೋದು, ಇವರು ಇಂಟರ್ವ್ಯೂ ಮಾಡುದು ಯಾವುದೇ ಹೋಟೆಲ್ ಅಲ್ಲಿ, ಪಾಶ್ ಹೋಟೆಲ್ ಅಲ್ಲಿ. ಅದೀಗ ಕಮ್ಮಿ ಆಗಿದೆ. ಈಗ ಹೆಚ್ಚಿನವರು ಈಗ ಇಲ್ಲಿ ಸಾಧಾರಣ ಹೆಚ್ಚಿನ ಮೊದಲು 3-4 ಇದ್ದದ್ದು ಲೈಸೆನ್ಸ್ ಹೋಲ್ಡರ್, ಈಗ ಹೆಚ್ಚಿನವರು ಈಗ ಲೈಸೆನ್ಸ್ ಮಾಡಿದ್ದಾರೆ. ನೀವೆಂತ ಇದ್ರೆ ಸಹ ಅಧಿಕೃತ ಸರ್ಕಾರದ ಮಾನ್ಯತೆಯಿಂದ ನೀವು ಏಜೆಂಟ್ ಅನ್ನ ಸಂಪರ್ಕಿಸಬೇಕು, ಬೇರೆ ಯಾರು ಸಹ ಸಂಪರ್ಕಿಸಬೇಕೆಂದು ನಾವು ಹೇಳ್ತಾ ಕೂಡಲೇ ಅವರ ಬಂಧನ ಆಗ್ಬೇಕು.
ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ತುಳುನಾಡು ವೇದಿಕೆ ನೇತೃತ್ವದಲ್ಲಿ ನಾವು ಎಲ್ಲ ಸಂತ್ರಸ್ತರನ್ನು ಸೇರಿಸಿಕೊಂಡು ನಾವು ಹೋರಾಟಗಳನ್ನು ಮಾಡ್ತೀವಿ. ಈಗ ಅವರಿಗೆ ಯಾವ ರೀತಿಯಲ್ಲಿ ಅವರು ಹಣ ಕೊಟ್ಟಿದ್ದಾರೆ, ಅದಕ್ಕೆ ಹೇಗೆ ಅವರ ಮಾತುಗಳೇ ಕೇಳಬೇಕು ಅಂತ ವಿನಂತಿ. ಅನಿತಾ, ನಾನು ಗೋವಾದಿಂದ ಇಲ್ಲಿಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಇವರು ಆಲ್ವಿನ್ ಡಿಮೆಲ್ ಅವರು ನಮಗೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳಿ ದುಬೈಯಲ್ಲಿ ನಮ್ಮ ಹತ್ರ ಹಣ ತಗೊಂಡು ನನಗೆ ಹೇಳಿದ್ರು, ನಿಮ್ಮ ಟ್ರಾವೆಲಿಂಗ್ ಬ್ಯಾಗ್ ಎಲ್ಲ ರೆಡಿ ಇಡ್ರಿ, ಈ ತಿಂಗಳ ಒಳಗೆ ನಿಮಗೆ ನಾನು ಟ್ರಾವೆಲ್ ಮಾಡಿಸ್ತೀನಿ ಅಂತ ಹೇಳಿ. ಆಗ ನನಗೆ ಹೇಗೆ ನಂಬಿಸಿದ್ರು ಅಂದ್ರೆ, ಅವರೇ ಆಫೀಸಲ್ಲಿ ನಾನು ಹೋದಾಗ ಮಾತಾಡಿದ್ರು ಅವರ ಹತ್ತಿರ, ಅಲ್ಲಿ ಆಫೀಸಲ್ಲಿ ವ್ಯಾಕೆನ್ಸಿ ಇದೇನೆ ಅಂತ ಕೇಳಿದ್ರು. ಆಗ ನನಗೆ ಅನ್ನಿಸ್ತು ಸತ್ಯ ಅನ್ಕೊಂಡು ಆ ಥರ ಅವರು ನನ್ನನ್ನು ನಂಬಿಸಿ, ನಾನು ನಿಮಗೆ ಈ ತಿಂಗಳ ಒಳಗಡೆ ಟ್ರಾವೆಲ್ ಮಾಡಿಸ್ತೀನಿ ಮೇಡಮ್ ಅಂತ ಹೇಳಿಬಿಟ್ಟು ನನ್ನ ಹತ್ರ ಹಣ ತಗೊಂಡು ಇವಾಗ 2 ವರ್ಷ ಆಗಲಿಕ್ಕೆ ಬಂತು. ನಾವು ರೀಫಂಡ್ ಕೇಳಿದಾಗ ಅವರು ನಮ್ಮನ್ನೇ ದಬಾಯಿಸಿದ್ರು. ಮತ್ತೆ ಅವರು ಪ್ರತಿ ಸಲನೂ 3 ತಿಂಗಳು ಗ್ಯಾಪ್ ಕೊಡ್ತಾ, ಅದರ ನಂತರ 1 ವೀಕ್ ಗ್ಯಾಪ್ ಕೊಡ್ತಾ, ನನಗೆ ಲಾಸ್ಟ್ ವೀಕ್ ಅವರು ಮೆಸೇಜ್ ಮಾಡಿದ್ದಾರೆ, ವಿದೌಟ್ ಫೇಲ್ ದಿಸ್ ವೀಕ್ ನಿಮ್ದು ರೀಫಂಡ್ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅವರು ಮೆಸೇಜು ಮಾಡೋದಿಲ್ಲ, ಮತ್ತೆ ಫೋನ್ ಮಾಡಿದ್ರು ಸಹ ಅವರು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಂದ ಉದ್ದೇಶ ಏನಂದ್ರೆ, ನನ್ನ ಹಾಗೆ ಅನೇಕ ಅಮಾಯಕ ಲೇಡೀಸ್ಗಳು ತಮ್ಮ ಕುಟುಂಬಕ್ಕೋಸ್ಕರ ಇರಲಿ, ಅವರ ಮಕ್ಕಳ ಭವಿಷ್ಯಕ್ಕಾಗಿ, ಇಲ್ಲ ಅವರ ತಂದೆ ತಾಯಿಗೋಸ್ಕರ, ಇಲ್ಲ ಅವರ ಫ್ಯೂಚರಿಗೋಸ್ಕರ ಈ ನಮ್ಮ ದೇಶವನ್ನು ಬಿಟ್ಟು ಆ ದೇಶಕ್ಕೆ ಕಷ್ಟಪಟ್ಟು ಹೋಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಅವರ ಫ್ಯೂಚರ್ಗಳನ್ನು ಮಾಡಬೇಕು ಅನ್ಕೊಂಡು ಹೋಗ್ತಾರೆ. ಅಂತ ಲೇಡೀಸ್ಗಳಿಗೆ ಇವರಂತವರು ಹೀಗೆ ಮೋಸ ಮಾಡಿ ಪಾಪ ಅವರ ಕನಸುಗಳನ್ನೆಲ್ಲ ಮುರಿದು ಬಿಟ್ಟು ಅವರ ಫ್ಯೂಚರ್ಗಳನ್ನೇ ಒಂದು ಇದು ಮಾಡಿ ಕೆಡಿಸಿಬಿಟ್ಟು ಅವರಿಗೆ ಮಾನಸಿಕವಾಗಿ ಇಲ್ಲಿ ಇರೋ ತರ, ನಮ್ಗೆ ಬೇರೆ ಕೆಲಸನೂ ನಮ್ಗೆ ಅಪ್ಲೈ ಮಾಡೋ ತರ ಇಲ್ಲ. ಯಾಕೆಂದ್ರೆ ಇವರು ನಮ್ಗೆ ಹೀಗೆ ಹೇಳ್ತಾ ಬಂದ್ರು, ನೆಕ್ಸ್ಟ್ ವೀಕ್ ಆಗ್ತದೆ ಅಂತ ಹೇಳಿ ಹೀಗೇನೆ 2 ವರ್ಷ ಕಳೆದ್ರು. ನನ್ನ ಉದ್ದೇಶ ಏನಂದ್ರೆ, ಇಲ್ಲಿ ನನಗೆ ಸ್ಟೇಟ್ಮೆಂಟ್ ಕೊಡಲು ಅವಕಾಶ ಮಾಡಿ ಕೊಟ್ಟಿರುವ ಪ್ರತಿಯೊಬ್ಬರಿಗೂ ನಾನು ವಂದನೆ ಸಲ್ಲಿಸ್ತೀನಿ. ಮತ್ತೆ ನನಗೆ ಹೇಗೆ ಮೋಸ ಆಗಿದೆ ಹಾಗೆ ನಮ್ಮ ದೇಶದಲ್ಲಿ ಮತ್ತೆ ಯಾವ ಲೇಡೀಸಿಗೂ ಈ ತರ ಮೋಸ ಆಗಬಾರ್ದು. ಇಂಥ ಒಂದು ಅನ್ಯಾಯ ಮಾಡೋರನ್ನ ಎಲ್ಲರೂ ಸೇರಿ ಅವರನ್ನ ಖಂಡಿಸಬೇಕು. ಮತ್ತೆ ಇನ್ನು ಈ ತರ ಮತ್ತೆ ಅನ್ಯಾಯ ಮಾಡೋರು ನಮ್ಮ ದೇಶದಲ್ಲಿ ಮತ್ತೆ ಅವರು ಸಹ ಎಚ್ಚರಗೊಳ್ಬೇಕನ್ನೋದು ನನ್ನ ಉದ್ದೇಶ ಆಗಿದೆ. ಅದಕ್ಕೆ ನಾವು ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿಕೊಂಡು ನಾನು ಅವರಲ್ಲಿ ಭರವಸೆ ಇಟ್ಟಿದ್ದೀನಿ. ಆದಷ್ಟು ಬೇಗ ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟು ಮತ್ತೆ ಇಂಥವರನ್ನು ಖಂಡಿಸಿ ಅವರಿಗೆ ಏನು ದಂಡನೆ ಆಗಬೇಕು ದಂಡನೆ ಮಾಡಿ, ಮತ್ತೆ ನನಗೆ ಒಬ್ಬರಿಗೆ ಅಲ್ಲ, ನನ್ನಂತ 100 ಜನರಿಗೆ ಇವರು ಕೋಟಿ ಹಣವನ್ನು ಮೋಸ ಮಾಡಿದ್ದಾರೆ. ಅದೆಲ್ಲ ಅವರು ರೀಫಂಡ್ ಮಾಡ್ಬೇಕು ಅನ್ಕೊಂಡು ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಕೊಟ್ಟಿರೋದು ಅವರಿಗೆ 75 ಅಷ್ಟೇ, 75,000. ನಾನು ಜಾನ್ವರಿ 2022 ಅಲ್ಲಿ ಆಲ್ವಿನ್ ಡಿಮೋಲರ್ ಅವರ ಹತ್ರ ದುಬೈ ಜಾಬ್ ವೀಸಾಗೋಸ್ಕರ ನಾನು ಹೋಗಿದ್ದೆ. ಸೊ ಅವರಲ್ಲಿ ನಾನು ಹೋಗಿ ಕೇಳಿದಾಗ ಡೀಟೇಲ್ಸ್ ಎಲ್ಲ ಕೇಳುವಾಗ ಅವರು ಹೇಳಿದರು, ಡೀಟೇಲ್ಸ್ ಕೊಟ್ಟರು. ಬಟ್ ನಾನು ಕೇಳಿದೆ ಇಂಟರ್ವ್ಯೂ ಯಾವಾಗ, ಆಫರ್ ಲೆಟರ್ ಯಾವ ಥರ ನಮಗೆ ಬರುತ್ತೆ. ಆವಾಗ ಅವರು ಹೇಳಿದರು, ನಾನು ನಿಮ್ಮಲ್ಲಿ ಏನು ಸಿಲೆಕ್ಟ್ ಮಾಡಿದ್ದೀನಲ್ಲ ಅದೇ ಫೈನಲ್ ಇಂಟರ್ವ್ಯೂ, ನೀವು ಡೈರೆಕ್ಟ್ಲಿ ಇನ್ನು ನಾವು ಹೇಳಿದಾಗ ನೀವು ಹೋಗೋದು, ಫ್ಲೈ ಮಾಡೋದು ಅಂತ ಅವರು ಹೇಳಿದರು. ಸೊ ನನಗೆ ಆಗ ಡೌಟ್ ಆಯಿತು. ನಾನು ಪುನಃ ಒಮ್ಮೆ ಕೇಳುವಾಗ ಅವರು ಯಾರನ್ನ ಕಾಲ್ ಮಾಡಿದರು, ನಮ್ಮ ಮುಂದೆ ಕಾಲ್ ಮಾಡಿ ಅವರು ಮಾತಾಡಿ ಮತ್ತೆ ನಮಗೆ ಏನು ಹೇಳಿದ್ದಂದ್ರೆ, ಈ ತರ ವೇಕೆನ್ಸಿ ಇದೆ ನಿಮ್ಮ ಇಂಡಸ್ಟ್ರಿ, ನಾನು ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇರೋದು, ನಿಮ್ಮ ಇಂಡಸ್ಟ್ರಿಯಲ್ಲಿ ಒಂದು ವೇಕೆನ್ಸಿ ಇದೆ. ಸೊ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ನಿಮ್ಮನ್ನ ಕಳಿಸ್ತೀವಿ ಅಂತ ಅವರು ಹೇಳಿದ್ರು. ಆಗ ನಮಗೆ ಸ್ವಲ್ಪ ನಮ್ದು ಡೌಟ್ ಕ್ಲಿಯರ್ ಆಯ್ತು. ಸೊ ನಾವು ಅವರಿಗೆ 1,30,000 ಕೊಟ್ವಿ. ಸೊ ಆವಾಗ ಅವರು ಹೇಳಿದ್ರು, ನಿಮಗೆ ವಿದಿನ್ 2 ಮಂತ್ಸ್ ನಿಮಗೆ ಜಾಬ್ ಆಗುತ್ತೆ, ನಿಮಗೆ ವಾಟ್ಸಪ್ ಮೂಲಕ ಸ್ಟೇಟಸ್ ಅಲ್ಲಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಮತ್ತೆ ಪರ್ಸನಲೈಸ್ಡ್ ಆಗಿ ಟೆಕ್ಸ್ಟ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಕಾಲ್ ಮಾಡ್ತಾ ಇದ್ದೀವಿ. ಸೊ ಈ ತರ ಟೈಮ್ ಆಯ್ತು, ಅರೌಂಡ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗುವಾಗ ಮತ್ತೆ ನಾವು ವೆಯ್ಟ್ ಮಾಡ್ತೀವಿ, ಕಾಲ್ ಮಾಡಿ ಅವ್ರನ್ನ ಕೇಳ್ತಾ ಇದ್ದೀವಿ. ಸೊ ಹಿ ವುಡ್ ಪುಷ್ ಫಾರ್ವರ್ಡ್ ದೀಸ್ ಡೇಟ್ಸ್. ಅಂಡ್ ದೆನ್ ಫೈನಲಿ ಜುಲೈ 2022 ಬರುವಾಗ ಅವರು ಹೇಳಿದ್ರು, ಸೆಪ್ಟೆಂಬರ್ 2022 ಅಲ್ಲಿ ನಿಮ್ಮೆಲ್ಲರಿಗೆ ಫ್ಲೈ ಮಾಡಲಿಕ್ಕೆ ಇದೆ, ಎಲ್ಲ ಗ್ರೂಪಿಗೆ, ಹೋಲ್ ಗ್ರೂಪ್ ವಿಲ್ ಬಿ ಫ್ಲೈ ಇನ್ ಸೆಪ್ಟೆಂಬರ್ ಆಫ್ 2022. ಸೊ ಅದಕ್ಕೆ ರಿಲೇಟೆಡ್ ಟು ದ್ಯಾಟ್ ಅವರು ನಮ್ಮನ್ನು ವಾಟ್ಸಪ್ಪಲ್ಲಿ
ಇದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಂತ. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಂತ ನಂಗೆ ಏನು ಹೇಳಕ್ಕಾಗಲ್ಲ. ಅರಬಿ ಪೀಪಲ್ ಅವರು ಸೈನ್ ಮಾಡಿದ್ರು. ದುಬೈ ಗವರ್ಮೆಂಟಿನ ಫಾರಿನ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅಂಡರ್ ಸೆಕ್ರೆಟರಿ ಅವರು ಸೈನ್ ಮಾಡಿದಂತಹ ಲೆಟರ್ನ ಅವರು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿದ್ರು. ಅದರಲ್ಲಿ ನಿಮ್ಗೆ ಈ ತರ ಸೆಪ್ಟೆಂಬರ್ ಅಲ್ಲಿ ಫ್ಲೈ ಮಾಡ್ಲಿಕ್ಕಿದೆ ಅಂತ ಅವ್ರು ಹೇಳಿದ್ರು. ಸೊ ಅದ ನಂತರ ಅವರು ಮಂಗಳೂರಿನ ಓಷನ್ ಪರ್ಲ್ ಅಲ್ಲಿ ಯಾರಂತ ಗೊತ್ತಿಲ್ಲ ನಮಗೆ ಒಬ್ಬರ ಅರಬಿಯನ್ನು ಅವರ ಜೊತೆ ಫೋಟೋ ಶೂಟ್ ಮಾಡಿ ಆ ಫೋಟೋ ಶೂಟ್ ಅಲ್ಲಿ ಇರುವ ಫೋಟೋಸ್ನ ನಮ್ಗೆ ಕಳಿಸಿದ್ರು. ಈ ತರ ಅವರು ಹೇಳಿದ್ರು, ನೋಡಿ ಇವರೇ ಅರಬಿ, ನಿಮ್ಗೆಲ್ಲ ಕೆಲಸ ಕೊಡುವುದು ಅಂತ. ಸೊ ಹ್ಯಾವ್ ಪೇಷನ್ಸ್, ವೇಟ್ ಅಂತ ಹೇಳಿದ್ರು. ಸೊ ಆವಾಗ ನಮ್ಗೆ ಇಲ್ಲಿ ನಮ್ಗೆ ಬೇರೆ ಕಡೆ ನಮ್ಗೆ ಜಾಬ್ ಆಗಿತ್ತು. ಸೊ ನಾನು ಅದನ್ನು ಪರ್ಸ್ಯೂ ಮಾಡಲಿಲ್ಲ. ಯಾಕಂದ್ರೆ ಇವರು ಕೆಲಸ ಕೊಡ್ತಾರೆ, ಐ ವಿಲ್ ಗೆಟ್ ಮೈ ಜಾಬ್ ವೆರಿ ಸೂನ್ ಅಂತ. ಆ ಜಾಬ್ ಆಪರ್ಚುನಿಟಿ ನಾನು ಹ್ಯಾಡ್ ಟು ಗಿವ್ ಅಪ್ ದಟ್ ಜಾಬ್ ಆಪರ್ಚುನಿಟಿ. ಸೊ ಆಫ್ಟರ್ ಸೆಪ್ಟೆಂಬರ್ ಆಯಿತು, ಜಾಬ್ ಬರಲಿಲ್ಲ. ಸೊ ಮೆನಿ ಮಂತ್ಸ್ ಲೇಟರ್ ಕೂಡ ನಾವು ಕಾಲ್ ಮಾಡಿದಾಗ ಅವರ ಕಾಲ್ ಯಾವಾಗಲೂ ಅವರು ರಿಸೀವ್ ಮಾಡಲ್ಲ. ನಾವೇ ಅವರ ಆಫೀಸಿಗೆ ಹೋಗಬೇಕು. ಬೈ ಲಕ್ ಇಫ್ ಯು ಫೈಂಡ್ ಹಿಮ್, ಅವರು ಮಾತಾಡ್ತಾರೆ, ನಮಗೆ ಹೇಳ್ತಾರೆ, ಕನ್ವಿನ್ಸ್ ಏನೋ ಮಾಡ್ತಾರೆ. ಸೊ ಈ ಥರ ನಂತರ ಬೇರೆ ಕ್ಲೈಂಟ್ಸ್ಗೆ ಕೂಡ ಇದೇ ಥರ ಆಗಿದೆ. ಸೊ ರೀಸೆಂಟ್ಲಿ ಆಗಿ ಫೆಬ್ರವರಿ 2023 ನಾವು ಅಪ್ರೋಚ್ ಮಾಡಿದ್ದೀವಿ. ಆವಾಗ ಕೂಡ ಅವರು ಹೇಳಿದ್ರು ಜಾಬ್ ಆಗುತ್ತಂತ. ಸೊ ಫೈನಲಿ ಕೇಮ್ ದ ಮಂತ್ ಆಫ್ ಜೂನ್ ಆರ್ ಜುಲೈ ಅಲ್ಲಿ ಅವರೇ ಆಫೀಸಲ್ಲಿ ಅರೌಂಡ್ 30 ಕ್ಲೈಂಟ್ಸ್ನ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಉದ್ದೇಶ ಏನಂದ್ರೆ, ನಿಮಗೆ ಹೊರಗೆ ಹೋಗುವ ಮುಂಚೆ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಈ ತರ ಟ್ರೈನಿಂಗ್ ನ ಅವರು ಮಾಡಿ ಅರೌಂಡ್ 30 ಕ್ಲೈಂಟ್ಸ್ನ, ಮಂಗಳೂರಿನ 30 ಕ್ಲೈಂಟ್ಸ್ನ ಅವರು ಮೀಟಿಂಗ್ ನ ಕನ್ವೀನ್ ಮಾಡಿ ಅವರು ಅವರಿಗೆ ಏನೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು. ಅದರಲ್ಲಿ ರೀಫಂಡ್ ಎಲ್ಲ ಕೇಳಿದವರು ಇದ್ದಾರೆ, ನಮ್ಮ ಹಣನ ವಾಪಸ್ ಕೊಡಿ. ಅವ್ರನ್ನ ಕೂಡ ಅವರು ಅಡ್ರೆಸ್ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಓಕೆ, ಸೊ ಆ ಮೀಟಿಂಗ್ ನಂತರ ನಾನು ನೆಕ್ಸ್ಟ್ ಆಗಸ್ಟ್ 2023 ಅಲ್ಲಿ, ಮೀಟಿಂಗ್ ಜುಲೈಯಲ್ಲಿ ಆಯಿತು. ನಾನು ಆಗಸ್ಟ್ 2023 ಅಲ್ಲಿ ನಾನು ಹೋದೆ ಅವ್ರ ಜೊತೆ. ಅವರಿಗೆ ನಾನು ಹೇಳಿದ್ದೆ, ಸರ್ ಜಾಬ್ ಯಾವಾಗ ಸಿಗುತ್ತೆ, ಯಾವಾಗ ಬರುತ್ತೆ ಅಂತ. ಅವ್ರು ಹೇಳಿದ್ರು, ಜಸ್ಟ್ ಈಗ ನಾನು ಮೀಟಿಂಗ್ ಮಾಡಿದ್ದೀವಿ, 30 ಕ್ಲೈಂಟ್ಸ್ ಆರ್ ಗೋಯಿಂಗ್ ಟು ಫ್ಲೈ ಸೂನ್. ಓಕೆ, ಅವರು ಯುರೋಪಿಗೆ ಹೋಗ್ತಾ ಇದ್ದಾರೆ. ಅವರು ಆದ ಮೇಲೆ ದುಬೈಗೆ ಹೋಗೋವರಿಗೆ ನೆಕ್ಸ್ಟ್ ಫ್ಲೈಯಿಂಗ್ ಚಾನ್ಸ್ ಅಂತ ಅವರು ಹೇಳಿದ್ರು. ಸೊ ಆವಾಗ ಕೂಡ ನನಗೆ ಜಾಬ್ ಆಪರ್ಚುನಿಟಿ ನಂದು ಪರ್ಸನಲ್ ಆಗಿ ಬೆಂಗಳೂರಲ್ಲಿ ನನಗೆ ಜಾಬ್ ಸಿಕ್ಕಿದ್ದು. ಆಫರ್ ಲೆಟರ್ ಎಲ್ಲ ಕೂಡ ಸೈನ್ ಮಾಡಿದ್ದೆ. ಇವರು ಹೇಳಿದ್ರು, ನೀವು ಈಗ ಬೇಡ ಅಂದ್ರೆ, ಇಂಡೈರೆಕ್ಟ್ ಅವರು ಕನ್ವಿನ್ಸ್ ಮಾಡಿದ್ರು, ನೀವು ಜಸ್ಟ್ 2 months ವೇಟ್ ಮಾಡಿದ್ರೆ ಇನ್ನು ನಿಮ್ಗೆ ಆಗುತ್ತಂತ, ನಿಮ್ ಜಾಬ್ ಆಗುತ್ತಂತ. ಸೊ ನಾನು ವೇಟ್ ಮಾಡಿದ್ದೆ. ಸೊ ನನಗೆ ಆ ಜಾಬ್ ಆಪರ್ಚುನಿಟಿ ಕೂಡ ನನ್ನ ಕೈಯಿಂದ ಹೋಯ್ತು. ಸೊ ಈಗ ಆಲ್ಮೋಸ್ಟ್ ನವೆಂಬರ್ ಆಯಿತು, ಆಲ್ಮೋಸ್ಟ್ 2 years ನಾನು ದುಡ್ಡು ಕೊಟ್ಟು. ಸೊ ನನಗೆ ಐ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ರಿಸಲ್ಟ್ ಸೋ ಫಾರ್, ಬೀಟ್ ಇನ್ ಫಾರ್ಮ್ ಆಫ್ ರೀಫಂಡ್. ಅವರು ಕೂಡ ಅಕೌಂಟಬಿಲಿಟಿ ಕೂಡ ತಗೊಂಡಿಲ್ಲ. ಏನಂದ್ರೆ, ನಿಮ್ಗೆ ಈಗ ವೀಸಾ ಸಿಕ್ಕಿಲ್ಲ, ನಿಮ್ಮ ಹಣನ ನಾವು ವಾಪಸ್ ಕೊಡ್ತೀವಿ, ಆ ಥರ ಅಕೌಂಟಬಿಲಿಟಿ ಅವರು ಕೊಟ್ಟಿಲ್ಲ. ಅವರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಬಿಕಾಸ್ he was leading us on. He was misleading us, saying that you'll get in 2 months. He was playing psychological games with all the clients involved. ಸ್ಯಾಲರಿ ನಮಗೆ ಅರೌಂಡ್ 2,40,000 ಆ ಥರ. ಎಲ್ರಿಗೆ ಕ್ಲರಿಕಲ್ ಪೋಸ್ಟ್ ಇದ್ದಾವೆ, ಮ್ಯಾನೇಜರ್ ಪೋಸ್ಟ್ ಇದ್ದಾವೆ, ಅಡ್ಮಿನ್ ಪೋಸ್ಟ್ ಇದೆ. ಆ ಪೋಸ್ಟಿಗೆ ತಕ್ಕಂತೆ ಅವರು ಸ್ಯಾಲರಿ ಹೇಳ್ತಾ ಇದ್ರು. ನಮಗೆ ಅರೌಂಡ್ 2,40,000 ಹೇಳಿದ್ದಾರೆ. ಆಕ್ಚುಲಿ ನಾನು ಏವಿಯೇಷನ್ ಮತ್ತೆ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಇರೋದು. ಸೊ ಅದೇ ಇಂಡಸ್ಟ್ರಿಯಲ್ಲಿ ನಾನು ಅವ್ರ ಹತ್ರ ಜಾಬ್ ಕೇಳಿದೆ. ಸೊ ಸರ್, ಸ್ಪೆಸಿಫಿಕ್ಲಿ ಆಗಿ ನೀವು ಯಾವ ಕಂಪನಿಯನ್ನು ನಮಗೆ ಹೇಳ್ತೀರಾ ಅದನ್ನು ನಾನು ಕೇಳಿದೆ, ಯಾವ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ ಸರ್ ಅಂತ. ಅವರು ಹೇಳಿಲ್ಲ. ಈ ಡಿಡ್ ನಾಟ್ ಸ್ಪೆಸಿಫೈ ವಿಚ್ ಕಂಪನಿ ಐ ವಿಲ್ ಬಿ ಗೆಟಿಂಗ್ ದ ಜಾಬ್ ಇನ್, ಜಸ್ಟ್ ಇನ್ ದಿ ಇಂಡಸ್ಟ್ರಿ. ನನ್ನ ಹೆಸರು ಜೇಸನ್ ಅಂತ, ಮಂಗಳೂರಿಂದ. ನಾನು ಆಲ್ರೆಡಿ ಡಿವೆಲ್ ಹತ್ರ 3 ವರ್ಷ ಮುಂಚೆ ಹೋಗಿದ್ದೆ. 2021 ಮಾರ್ಚಲ್ಲಿ ಅವರ ಹತ್ರ ದುಬೈಗೆ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಮತ್ತು ನಂತರ ಜಾಬ್ ಆಪರ್ಚುನಿಟಿ ಒಳ್ಳೆದಿತ್ತು, ಆಫರ್ ಇತ್ತು. ಅದಕ್ಕೆ ನಾನು ಯುರೋಪಿಗೆ ಅಪ್ಲೈ ಮಾಡಿದೆ. ಹಾಗಾಗಿ ನಾನು ಒಂದು ಹೆವಿ ಅಮೌಂಟ್ ಕೊಟ್ಟಿದ್ದೆ. ಸೊ ಈ ಥರ ಅಪ್ಲೈ ಮಾಡಿ ಭರವಸೆ ನೀಡಿ ಇವತ್ತು ಆಗ್ತದೆ, ನಾಳೆ ಆಗ್ತದೆ ಅಂತ ಹೇಳಿ ಮತ್ತೆ ನನಗೆ ಡೌಟ್ ಬಂತು. ಮತ್ತೆ ನಾನು ಡೈರೆಕ್ಟ್ ಅವ್ರ ಹತ್ರ ಹೇಳಿದೆ, ನನಗೆ ರೀಫಂಡ್ ಬೇಕಂತ. ಮತ್ತೆ ಅವರು ರೀಫಂಡ್ ಒಂದು ತಿಂಗಳು ಟೈಮ್ ಬೇಕಂತ ಹೇಳಿದರು. ಆಯಿತು, ಕೊಟ್ಟೆ. ಅದ ನಂತರ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಇವತ್ತು ತನಕ ಅವರು ರೀಫಂಡ್ ಮಾಡಿಲ್ಲ.
ಹೌದು, ಎಲ್ಲರೂ ಆಕ್ಚುಲಿ ಮೇಡಮ್ ಫ್ರಾಂಕ್ಲಿ ಹೇಳೋದಾದ್ರೆ ಆ ಟೈಮಲ್ಲಿ ಕೋವಿಡ್ ಕೂಡ ಇತ್ತು. ಅಂದ್ರೆ ನಮಗೆ ಜಾಬ್ ತುಂಬ ಅಗತ್ಯವಿತ್ತು. ಸೊ ಇನ್ ಒನ್ ಸೈಡ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ವಾಸ್ ಟು ಗೆಟ್ ದ ಜಾಬ್. ದಟ್ ವಾಸ್ ಅವರ್ ಮೇನ್ ಪ್ರಾಸ್ಪೆಕ್ಟಸ್. We were desperate and we badly wanted job because we had to look after the family. ನಾವು ಫ್ಯಾಮಿಲಿ ನೋಡಬೇಕು. ನನಗೆ 2 ಮಕ್ಕಳಿದ್ದಾರೆ. ನಾನು ನನ್ನ ಮಿಸಸ್ ಕೂಡ ಅಪ್ಲೈ ಮಾಡಿದ್ರು. ನಾನು ಮಿಸಸ್ ಪ್ರೆಗ್ನೆಂಟ್ ಇರುವಾಗ ನನಗೆ ಅವರು ಈ ಥರ ನಾನು ಫೋನಲ್ಲಿ ಮಾತಾಡುವಾಗ ಅವರು ನನಗೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದರು. ಮತ್ತು ನನ್ನ ಮಿಸಸ್ ತುಂಬ ಡೆಸ್ಪರೇಟ್ ಆಗಿತ್ತು. ಅಂದರೆ ಇದು ಮಾನಸಿಕ ತುಂಬ ನೋವಾಯಿತು ಅವರಿಗೆ. ಸೊ ಇವಾಗ ಡೆಲಿವರಿ ಆಗಿದ್ದು 3 ತಿಂಗಳು. ಇವತ್ತು ಅವರು ಆ್ಯಕ್ಚುಲಿ ಪ್ರೆಸೆಂಟ್ ಆಗಬೇಕಿತ್ತು. ಫಾರ್ ಮಗು ಹುಷಾರಿಲ್ಲದ ಕಾರಣ ಅವರಿಗೆ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಸೊ ಅವರ ಪರವಾಗಿ ನಾನು ಕೂಡ ಮಾತಾಡ್ತೀನಿ. ಸೊ ನಾವಿಬ್ಬರು ಅಪ್ಲೈ ಮಾಡಿದ್ದೆವು ಫ್ಯಾಮಿಲಿ ಜೊತೆ ಹೋಗ್ಲಿಕ್ಕಂತ. ಸೊ ಅದು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟಿದ್ದೆವು. ಸೊ ಯಾವುದು ರೆಸ್ಪಾನ್ಸ್ ಅವ್ರದ್ದು ಬರಲಿಲ್ಲ. ಮತ್ತು ನಾನು ಡೈಲಿ ಹೋಗ್ತಿದ್ದೆ, ಅಂದರೆ ಆಫೀಸಿಗೆ ಹೋಗ್ತಿದ್ದೆ. ಅಲ್ಲಿ ಯಾವಾಗ ನೋಡುವಾಗ ಶಟರ್ ಕ್ಲೋಸು. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಯಾವುದಕ್ಕೂ ರಿಪ್ಲೈ ಡೈಲಿ ಕೊಡ್ತಾ ಇಲ್ಲ. ಮತ್ತು 1 ವಾರಕ್ಕೆ ಒಂದ್ಸತಿ ಆ ಥರ ಒಂದು ಮೆಸೇಜ್ ರಿಪ್ಲೈ ಕೊಡ್ತಿದ್ರು. ಮತ್ತೆ ಅವರು ಕೇಳುವಾಗ ನಾನು ದುಬೈಲಿದ್ದೇನೆ ಅಂತ ಹೇಳ್ತಿದ್ರು. ಫೋನ್ ಮಾಡುವಾಗ ಫೋನ್ ಇಲ್ಲೇ ರಿಂಗ್ ಆಗ್ತಾ ಉಂಟು, ಟೆಕ್ಸ್ಟ್ ಮೆಸೇಜ್ ಬರ್ತಾ ಉಂಟು, ವಾಟ್ಸಪ್ ರಿಪ್ಲೈ ಬರ್ತಾ ಉಂಟು. ಆದರೆ ಈ ಥರ ಅವರು ಹೇಳುವಾಗ ನಾನಂತೂ ಯಾರೂ ನಂಬಲಿಕ್ಕಿಲ್ಲ. ತುಂಬ ಜನ ಹಣ ಕೊಟ್ಟಿದ್ದಾರೆ, ನಮಗೆ ತುಂಬ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಕೆಲವರು ಜಾಬ್ ಅಪ್ಲೈ ಮಾಡಿ ಆಫರ್ ಲೆಟರ್ ಕೈಯಲ್ಲಿ ಉಂಟು, ಅದು ಬೇಡ ಜಾಬ್ ರೆಡಿ ಉಂಟು ಅಂತ ಹೇಳಿ ಕೆಲವರು ಮೋಸ ಹೋಗಿ ಜಾಬ್ ಬಿಟ್ಟು ಕೂತ್ಕೊಂಡಿದ್ದವರು ಕೂಡ ಇದ್ದಾರೆ. ಆಕ್ಚುಲಿ ಅವರು ಅಮೌಂಟನ್ನು ಹೇಗೆ ತಗೊಂಡಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಅಂದರೆ ಜಾಬ್ ಆಗುದಿಲ್ಲ ಅಂದರೆ ವಿ ವಿಲ್ ರೀಫಂಡ್ ದ ಮನಿ, ಅಂದರೆ ರೀಫಂಡೇಬಲ್. ಅಗ್ರಿಮೆಂಟ್ ಎಲ್ಲ ಏನಿಲ್ಲ, ರಿಸಿಪ್ಟ್ ಉಂಟು. ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲರದ್ದು. ಯಾರ್ದು ಹಣ ಕೆಲವರು ಕ್ಯಾಶ್ ಕೊಟ್ಟಿದ್ದಾರೆ, ಆದರೆ ಮೋಸ್ಟ್ ಆಫ್ ದ ಪೀಪಲ್ ಅಕೌಂಟ್ ಟ್ರಾನ್ಸ್ಫರ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ರಿಸಿಪ್ಟ್ ಟೇಕನ್. ಪ್ರತಿಯೊಬ್ಬರು ಕೂಡ ಹೋರಾಟ ಅನುಭವದವರು ಇಲ್ಲ. ಅವ್ರು ಎಂತ ಹೇಳ್ತಾರೆ, ನಂಗೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕು. ಈಗ ಇದಕ್ಕಿಂತ ಮೊದಲು ಸಹ ನಾನು ಕೆಲವು ನೋಡಿದ್ದೇನೆ. ನಾವು ನಮ್ಮ ಎದುರಿಗೆ ಒಂದು DC ಆಫೀಸಲ್ಲಿ ಒಂದು ಬೇರೆ ಒಂದು ಬ್ಲೇಡ್ ಕಂಪನಿ ಹೋರಾಟ ಮಾಡಿದಾಗ ಸುಮಾರು 900 ಜನ ನನ್ನೊಟ್ಟಿಗೆ ಬಂದು ಕೂತಿದ್ದಾರೆ. ಆ ನಂತರ ಸ್ವಲ್ಪ ಸಮಯದ ನಂತರ ನಮ್ಮಲ್ಲಿ ಗ್ರೂಪ್ ಅಲ್ಲಿ ಅವರು ಬೇರೆಯವರು ಯಾರೋ ಒಂದು ಜನ ಸೇರಿರ್ತಾರೆ. ಅವ್ರು ಹೇಳ್ತಾರೆ, ಅವರನ್ನು ಬಿಡಿ, ನಿಮ್ಗೆ ನಾನು ಹಣ ಕೊಡ್ತೇನೆ. ಈಗ ಇವರಿಗೆ ಸಹ ಇದು ಪ್ರೆಸ್ ಮೀಟ್ ನಾನು ಮಾಡಿದ ನಂತರ ಇವರಿಗೆ ಸಹ ನಾನು ಹೇಳಿದ್ದೇನೆ, ಇನ್ನು 2 ದಿನದಲ್ಲಿ ನಿಮ್ಗೆಲ್ಲ ಫೋನ್ ಬರ್ತದೆ, ಅವರದ್ದು ಬಿಡಿ, ನಿಮ್ಗೆ ನಾನು ಹಣ ಕೊಡ್ತೇನೆ ಅಂತ. ಆದ್ರೆ ನೀವು ಸ್ಟೆಬಿಲಿಟಿ ಇರಬೇಕು. ಇಷ್ಟು ಸಲ ಮೋಸ ಮಾಡಿದವ ಇನ್ನು ನೀವು ನಂಬಬಾರ್ದು. ನೀವೆಂತ ಇದ್ರೆ ಅವನ ಮೇಲೆ ಕಾನೂನು ಕ್ರಮತೆಗೆ ಕೈಗೊಳ್ಬೇಕು ಅಂತಾನೆ ಹೇಳಿದ್ರೆ ಮಾತಾಗ್ತದೆ. ಯಾಕಂದ್ರೆ ಪುನಃ ಮಿಸ್ಗೈಡ್ ಮಾಡ್ತಾರೆ. ಅಡ್ವೊಕೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ಅಥವಾ ಹೋದಾಗ ಅವರು ಜನರಲಿ ಅಡ್ವೈಸ್ ಕೊಡ್ತಾರೆ. ಯಾಕಂದ್ರೆ ನಿಮಗೆ ಈಗೆಲ್ಲ ಹೋದ್ರೆ ಸಹ ಹಣ ಸಿಗ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಯಾಕಂದ್ರೆ ಕೋರ್ಟ್ ಮೂಲಕ ಪ್ರೊಸೀಜರ್ ತುಂಬಾ ಲಾಂಗ್. ಅದರ ಬದಲು ಹಾಗೆ ಎದುರಿಸ್ತಾರೆ. ಅವ್ರಿಗೆ ಎಂತ ಪುನಃ ಹೇಳ್ತಾರೆ, ನೀವು ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ನಿಮ್ಗೆ ಫಾರಿನ್ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಇವರಿಗೆ ಇತ್ತು ಮೊನ್ನೆ ಭಯ, ನಾನು ಹೋದ್ರೆ ನಂಗೆ ಫಾರಿನ್ ಹೋಗ್ಲಿಕ್ಕೆ ಕಷ್ಟ ಆಗ್ತದ, ನಾನು ಕಂಪ್ಲೇಂಟ್ ನಾನು ಹೇಳಿದೆ ಅವನಿಗೆ ಕಷ್ಟ ಆಗ್ತದೆ, ನಿಮ್ಗೆ ಅಲ್ಲ. ನೀವು ಕಂಪ್ಲೇಂಟ್ ಅಲ್ಲ, ನಿಮ್ಮ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ನಿಮ್ಮ ಸರ್ಕಾರ ಇರ್ತಾರೆ, ನಿಮ್ಮ ಪರವಾಗಿ ಇದು ಇಲಾಖೆ ಇರ್ತದೆ, ನೀವು ಎದುರು ಬರೀತೀರಿ ಅಂತ ಹೇಳಿದ್ದಾರೆ. ಅವು ಫುಲ್ ಇವರ ಮೈಂಡ್ ವಾಶ್ ಮಾಡ್ತಾರೆ. ಯಾಕಂದ್ರೆ ಇವರಿಗೆ ಪಾಪ ಎದುರಿಗೆ, ಯಾಕಂದ್ರೆ ಇವರು ಒಂದು ಎಜುಕೇಟೆಡ್ ಪರ್ಸನ್. ಆಫೀಸಲ್ಲಿ ಕೆಲವು ದಿನ ಬರ್ತಾರೆ, ಕೆಲವು ದಿನ ಬರ್ತಾರೆ. ಅವು ಬರೋದಿಲ್ಲ ಅಂದ್ರೆ ಬೇರೆ ಜನ ಬರ್ತಾರೆ. ನಿನ್ನೆ ಸಹ ಮಧ್ಯಾಹ್ನ ನಂತರ ಬೆಳಿಗ್ಗೆ ಹೋಗುವಾಗ ಬಂದಿತ್ತು, ಸಂಜೆ ಒಮ್ಮೆ ಓಪನ್ ಆಯ್ತಿದ್ದಂದ್ರೆ ಇವರು ವಾಚ್ಮೆನ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅವು ಬರೋದಿಲ್ಲ ಅಂತೆ. ಅವು ಯಾಕಂದ್ರೆ ಎಲ್ಲ ತುಂಬಾ ಜನ ಅಲ್ಲಿ ವಾಚ್ಮೆನ್ ಕೇಳಿದಾಗ ಹೇಳ್ತಾರೆ, ತುಂಬಾ ಜನ ಬರ್ತಾ ಇದ್ದಾರೆ ಸರ್ ಅಂತ. ತುಂಬಾ ಜನ ಬರ್ತಾರೆ ಪಾಪ. ಕೆಲವರೆಲ್ಲ ತುಂಬಾ ಜನ ಬರ್ತಿದ್ರು, ಈಗ ಕೆಲವರು ಕಮ್ಮಿ ಆಗಿದೆ. ಯಾಕಂದ್ರೆ ಹೋಗಿ ಹಿಂದೆ ಹೋಗ್ತಿದ್ದಾರೆ, ಅವರು ಸಫರ್ ಆಗ್ತಾರೆ. ಯಾಕಂದ್ರೆ ಇದು ಚೀಟರ್ ನವರದ್ದು ನನ್ನ ಎಕ್ಸ್ಪೀರಿಯನ್ಸ್ 25 years ನಾನು ಈ ಫೀಲ್ಡ್ ನೋಡಿದ್ದೇನೆ. ಅವರ ಇಂಟೆನ್ಷನ್ ಯಾಕಂದ್ರೆ ಒಬ್ಬರಿಗೆ ಡಿಲೇ ಆದಷ್ಟು ಉಂಟಲ್ಲ, ಅವನಿಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಅವ್ರಿಗೆ ಗೊತ್ತುಂಟು ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಇವರಿಗೆ ಈಗ ಇವತ್ತು ಸ್ಪಿರಿಟ್ ಉಂಟು, ಒಂದು ವಾರದ ನಂತರ ಅದು ಸ್ಪಿರಿಟ್ ಕಮ್ಮಿ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಪಾಪ ಆ ಹೋರಾಟ ಮನೋಭಾವನೆ ಇದ್ದವರು ಅವರು ಫೈಟ್ ಮಾಡ್ತಾರೆ. ಪರವಾಗಿಲ್ಲ, ನಾನು ನಾಳೆ DC ಆಫೀಸರ್ ಬೇಕಾದ್ರೆ 10 ದಿನ ಬೇಕಾದ್ರೆ ಮಲಗ್ತೇನೆ, ನ್ಯಾಯ ಸಿಗ್ಬೇಕು ಅಂತ. ಇವರಿಗೆ ಪಾಪ ಪ್ರೆಷರ್ ಬೀಳ್ತದೆ. ಕಮಿಷನರ್ ಇಮಿಡಿಯೇಟ್ ರವೀಶ್ ನಾಯಕ್ ಅವರನ್ನು ACP ಅವರು ಕರೆಸಿದ್ದಾರೆ. ಅವರು ಹೇಳಿದ್ದಾರೆ ಇಮಿಡಿಯೇಟ್ ಇದರ ಬಗ್ಗೆ ಆಕ್ಷನ್ ತಗೊಳ್ಬೇಕಂತ ಹೇಳಿದ್ದಾರೆ. ಬಟ್ ನಾವು ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿದ ಉದ್ದೇಶ ಅಂದ್ರೆ ಇದು ಜಸ್ಟ್ ಒಳಗಿನಿಂದ ಇದು ಇದಾಗಬಾರ್ದು, ಸಮಾಜಕ್ಕೆ ಗೊತ್ತಾಗಿರ್ಬೇಕು. ಎಷ್ಟು ಜನರು ಈಗ ಮೋಸ ಆಗಿದ್ದವರು ಸಹ ಎಷ್ಟೇ ಜನರು ಇಲ್ಲಿ ಫ್ರಂಟ್ ಲೈನ್ಗೆ ಬರಬೇಕು. ಈಗ ಎಷ್ಟೇ ಜನ ಕೆಲವರು ಹೇಳ್ತೇ ಇಲ್ಲ, ಅವರು ಫ್ರಂಟ್ ಲೈನ್